ನಾನು ಏನೇ ಕಷ್ಟವನ್ನು ಬೇಡಿದರೂ ಕೂಡ ನನಗೆ ಬೇಗನೆ ಒಂದು 6 ಮಂತ್ ಒಳಗಡೆ ಎಲ್ಲವೂ ಗೊತ್ತಾಗಿದೆ, ಪರಿಹಾರವೂ ಸಿಕ್ಕಿದೆ. ಬೋರ್ವೆಲ್ ನೀರ್ದ ಬಾರಿ ಸಮಸ್ಯೆ ಇತ್ತು ಅಂಚಾಪಾಗ ಎಂಕ್ಲು ಮುಲ್ಪದ ಎನ್ನಿದು ಮುಲ್ಪ ಪ್ರಸಾದ ಪತ್ತಂಪೋದು ಬೋರ್ವೆಲ್ ಎತ್ತ ನೀರು ತಿಕ್ಕೊಂಡು ಅವೇ ರೀತಿ ಮಗಲೇ ಒಂದು ಉದ್ಯೋಗ ಒಂದು ಸಂಕಲ್ಪ ಅಂತ ಅವೇ ರೀತಿ ನಮ್ಕಂಬ ಆಸಾದು ಉದ್ಯೋಗ ಎಲ್ಲ ತಿಕ್ಕೊಂಡು ಎಲ್ಲಿ ಮಟ್ಟಡು ಅಂತೂ ಇತ್ತವೆ ಆರೋಗ್ಯ ದೃಷ್ಟಿ ಇತ್ತು ಅಂಚಂದು 4 ಸತಿ ಬರೋದಿಲ್ಲ. ಐಕ ಪೋಡೇನ 12 ದಿನದ ಪ್ರಸಾದ ತಿತ್ತೊಂದು ಐದುಕ ಬಾಲ ಹುಷಾರಾದ ಬತ್ತೆ ನನ್ನ ಆರಿಕೋಡಿ ಅಪ್ಪೆಗೆ ನರ ಎಲ್ಲ ಒಂದು ಬಟ್ಟೆ ಸೀರೆಲ್ಲ ಕೊರ್ಪಾದ ಬಂದು ಅವೆಂಕ್ಲಿ ಫಲ ತಿಕ್ಕಲು ಅಪೆಂಡಿಕ್ಸ್ ಓಪನ್ ಆದನಾಗ ಇಟ್ಟು ಬದುಕುಜಿಂದೆ ಆತನು ಆನಿ ಇಲ್ಲಲ್ದು ಅಪ್ಪ ಅಡೆ ಹಾಸ್ಪಿಟ್ಲ್ ಪೋಯಿನಟ್ಟು ಏತು ಬುಲ್ತದೆ ಎಂಕೆ ಗೊತ್ತಜಿ ಅಂಡ ಡಾಕ್ಟ್ರೆಲ್ಲ ಬಂದಿರು ಒಂದಿಟ್ಟು ಒರಿಪ್ಪುನ ಮಸ್ತ್ ಕಮ್ಮಿ ಅಂಡ ಇರು ಒರಿದಾರ ಪನ್ನಾಗ ಏನು ಅಪ್ಪೆ ಒರಿಪ್ಪ ನಾನು ಒಂಜಿ ನಂಬಿಕೆ ಹೆಂಗೆ ಮಸ್ತ್ ಖುಷಿ ಅಂಡು ಏನು ಪ್ರಾಣನ ಏನು ಅಪ್ಪೆ ಒರಿಪ್ಪತ್ತು ಕೊಡ್ತೀರಾನಿ ಐಕನೆ ಬತ್ತು ಅಬ್ಬಾಯಿ ನೋಡಿಗೆ ಅಂತ ಪೋಯ್ ಅಂಜಿ 5 ತಿಂಗಳೇ ಒಂದು ಸೆಟ್ ಆಗೊಂಡೆ ಅಂಚ 2 ತಿಂಗಳು ಏನಂತೆ ಸೆಟ್ ಆತು ನಿತ್ತೆ ಅವು ಮಸ್ತ್ ಟೆನ್ಷನ್ ಇಪ್ಪುನಾಗ ಹಾಸ್ಪಿಟಲ್ ಇಪ್ಪುನಾಗ ಪೈ ಜಂದೆ ಪಂಡೋಂತ ನಾವು ಅಂಚ ಅವು ಇಂಕ್ಲೆಗ್ ಸರಿ ಅಂಡು ನನ್ಪುನ ನಂಬಿಕೆ ಬತ್ತನು ಅಂಚೆನಿ ಅಪ್ಪೆಗೆ ಸೀರೊಪ್ಪಿ ಸಾವಿರ ಬತ್ತ ಏರ್ಲ ಆರಿಗೆ ಕೊಡಿದ ಟೋಕನ್ಗೆ ಆ ದುಡ್ಡು ಕೊರ್ರ ಪೋಪನ ಪಡಿಸಿ ದುಡ್ಡು ಇಚ್ಚಿ ಕ್ಷೇತ್ರಗೂ ಐಕ್ಯ ಸಂಬಂಧ ದುಡ್ಡು ಕೊರದು ಕ್ಷೇತ್ರಗೂ ಅಪವಾದ ಪಾಠ ಬಳಿ ದಯಮಂತದ ಕ್ಷೇತ್ರಗೂ ಐಟು ₹1 ಕ್ಷೇತ್ರಗೂ ಸಲ್ಲಿಕೆ ಇಚ್ಚಿ ನಿಗಲು ಕೇನ್ನಾಣಿ ಅಭಯ ಆಣಿದ ಕೇನ್ನಾಣಿ ಆಣಿದ ದಿನಟು ಏರ್ಮಂತ ಆಗಲಿ ಕೇನರುಳೇರ್ ಆಗಲಿ ಬತ್ತದ ಸಹಕಾರ ಕೊರಲಿ ದಯಪಂಡ ಟೋಕನ್ ಏರ್ಲ ದೆಪ್ಪೋಲಿ ಆಯ್ಕೆ ಆಯನೇ ಇಲ್ಲದಾಗಲಿ ಯಜಮಾನ್ರೇ ದೆಪ್ಪೊಂದಲಜ್ಜಿ ನಿಗಲ ಪರವಾದ ಏರ್ ಬತ್ತನಲ್ಲ ಆ ಟೋಕನ್ ಕೊರ್ಪ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಹಲವು ಭಕ್ತರ ಬದುಕನ್ನು ಬದಲಿಸಿರುವ ಹಲವು ಭಕ್ತರ ಮುಖದಲ್ಲಿ ಮತ್ತು ಬಾಳಿನಲ್ಲಿ ನಗುವ ತುಂಬಿದಂತಹ ಕಾರಣಿಕ ಶಕ್ತಿ ಚಾಮುಂಡೇಶ್ವರಿ ದೇವಿ. ಆರಿಕೋಡಿ ಬೆಳಾಲಿನ ಚಾಮುಂಡೇಶ್ವರಿ ದೇವಿಯ ಕ್ಷೇತ್ರದಲ್ಲಿದ್ದೇವೆ. ನಾವೀಗ ಇರುವಂತಹದ್ದು ಆ ಬೆಳಾಲಿನ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಬೆಳಾಲು. ಇಲ್ಲಿ ಈಗ ಜಾತ್ರಾ ಮಹೋತ್ಸವದ ಸಂಭ್ರಮ ಇದೆ. ಈ ಜಾತ್ರಾ ಮಹೋತ್ಸವದ ಸಂಭ್ರಮದಲ್ಲಿರುವಂತಹ ಆರಿಕೋಡಿ ಕ್ಷೇತ್ರದ ಬಗ್ಗೆ, ಆರಿಕೋಡಿ ಕ್ಷೇತ್ರದ ಐತಿಹ್ಯದ ಬಗ್ಗೆ ಮತ್ತು ಆರಿಕೋಡಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂತಹ ಆಚರಣೆಗಳ ಬಗ್ಗೆ ಮತ್ತು ಆರಾಧಿಸುವಂತಹ ದೇವರು ಮತ್ತು ದೈವಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿ ತಿಳಿಸಿಕೊಡಲಿಕ್ಕಿದ್ದಾರೆ ಆರಿಕೋಡಿ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಹರೀಶ್ ಆರಿಕೋಡಿ ಅವರು. ಇಡೀ ಕ್ಷೇತ್ರವನ್ನು ಒಂದು ಕಿರು ಪರಿಚಯದ ರೂಪದಲ್ಲಿ ಮಾಡಿಕೊಡ್ತೇವೆ. ಅದರ ಜೊತೆಗೆ ನೀವು ನೋಡಿದಂತೆ ಹಲವು ಭಕ್ತರ ಮನದ ಭಾವನೆಗಳು ಏನು ಅವುಗಳನ್ನು ಕೂಡ ವಿಸ್ತೃತವಾಗಿ ಬಿಡಿಸಿಕೊಡ್ಲಿಕ್ಕಿದ್ದೇವೆ. ಜೊತೆಗೆ ಹಲವು ಭಕ್ತರನ್ನ ನಾವು ಮಾತನಾಡಿಸ್ಲಿಕ್ಕಿದ್ದೇವೆ. ದೇವರ ಪ್ರಿಯಾನ ಆ ಬಾಲಿಗೆ ರಕ್ಷಣೆ ಕೊಡ್ತಾರೆ ಅಂತ ತೀರ್ಮಾನ ಅಪ್ಪೆ ಕೊಡಿ ಅಂತಾನೆ ಅಪ್ಪೆ ಆ ಬಾಲಿಗೆ ಅಪ್ಪೆ ಆಗುತ್ತದೆ ಈಗಿನ ಕೈಗೆ ಜೋಪಾನವಾಗಿ ಊಟ ಆಗುತ್ತದೆ ಆ ಲೆಕ್ಕೋಡು ಪ್ರಪಂಚದ ವಿಚಾರ ಆ ಭೂಸೀರೆ ಸ್ವೀಕಾರ ಬರ್ತದೆ ನನ್ನ ಮುಖ ಆ ಬಾಲಿಗಳ ಹೂವಿನಿಂದ ನಿರ್ಬುದ್ಧಿ ದುರಾಲೋಚನೆ ಬರಲಿಕ್ಕ ಕೆಟ್ಟ ಯೋಚನೆ ಬರಲಿಕ್ಕ 100 ವರ್ಷದ ಆಯುಷ್ಯನ್ನು ತೆಲಿಕೆಯನ್ನು ಕೊಡ್ಕೊಡ್ತಾರೆ ದೇವರ ಮುಖಾಂತರ ಸ್ವೀಕಾರ ಅವರ ಕಂಕಣ ಪ್ರಾಪ್ತಿ ಲಗ್ನ ಮುಹೂರ್ತದ ವಿಘ್ನ ಬರೋದ ಲೆಕ್ಕ ದೇವರ ಎಂಕಲ್ ಹಲವಾರು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದ ಓಲ್ಡ್ ಎಂಕಲಿಗೆ ಸರಿಕಟ್ಟಾಗಿ ನಿಂಚಿದ ವಿಚಾರ ತೆಗಿಸಿ ಆ ಪೊರ್ತುಗು ಅಪ್ಪೆ ಎಂಕಲ್ ಬರ್ತದೆ ನಟ್ಟೊಂಡ ಆ ಅಪ್ಪೆ ವಿಶೇಷವಾದ ಆದಿ ತಿಂಗಳ ಮದುವೆದ ಏರ್ಪಾಟನ್ನು ಎಡ್ಡೆ ಸುಲಭಡು ಸುಗಮಡು ಮತ್ತು ಕೊರ್ಪವೆ ಅಂತ ತೀರ್ಮಾನ ಮಾಡ್ತಾನೆ. ಅವೇ ರೀತಿ ಅಪ್ಪನ ಅಪಾಯದ ಪ್ರಕಾರವಾದ ಎಂಕಲ್ ಮದುವೆ ವಿಶೇಷವಾದ ಶುಭವೇ ಏರಿಕೆ ಬದ್ದು ದಿನ ನಿಗದಿ ಆಗ್ತದೆ. ಆ ಶುಭ ದಿನಟ್ಟು ಓವೆಂದು ರೀತಿಯ ದೊಡ್ಡ ಗಾವಡು ಕೊರ್ಪಂಚದ ಅನ್ನದಾನ ಗಾವಡು ಉತ್ತೈತದ ಒಳ್ಳಿ ಬಂಗಾರ ಗಾಡು ಓವೆಂದು ರೀತಿಯ ಸಾಲ ಅಂದರೆ ಕಡೆ ಆ ದೇವರ ಎಂಕಲಿಗೆ ರಕ್ಷಣೆ ಕೊರಡು ಅಂಜನೆ ವಿಶೇಷವಾದ 1000 ಜನ ತಗಂಟೆ ಆ ಬಾಲೆಗೆ ಅಕ್ಷತೆ ಕಾಲ್ಪಾಟಿನ ಯೋಗ ಆನಿದ ದಿನಟ್ಟು ಓವೆಂದು ರೀತಿಯ ದುಃಖದ ಬರಬಲ್ಲಿ ಅವರ ತೆಲಿಕೆಡು ಮಾಂತೆಲ್ಲ ಆಶೀರ್ವಾದ ಕೊಡದು ಆ ಮದುವೆ ಕಟ್ಲಂಚಿನ ಮಾಂಗಲ್ಯ 100 ವರ್ಷ ವರಿದು ಎಡ್ಡೆ ತೆಲಿಕೆದ ರೂಪಡು ದಾಂಪತ್ಯ ಜೀವನ ಮುಂದುವರೆಸ ಅನ್ಕೊಂಡು ಆ ದೇವರೇ ಕೊಟ್ಲಂಚಿನ ಲಗ್ನ ಪತ್ರಿಕೆಯನ್ನು ಸ್ವೀಕಾರ ಪುತ್ತೂರು ತಾಲೂಕು ಕಾಣಿಯೂರು ಬರ್ತದೆ ಅಪ್ಪೆ ಎಂಗೆಲ್ಲ ದುಃಖ ಏರಡ ಪನ್ನೋಡು ಪಂಚದ ನಿರ್ಧಾರದೇ ಅನಾಥ ಜೀವನ ಮತ್ತೊಂದು ಅಪ್ಪೆಡ ಕೇನ ಚಿತ್ತಪ್ಪ ಆಕೆ ಅಪ್ಪೆ ವಿಶೇಷ ಬದ್ದು ನಿಗಲ ಅನಾಥರಾಗ್ತಿ ದೇವಿಯಾತ್ ತಾಯಿಯಾತ್ ರಕ್ಷಣೆ ಕೊಡ್ತಾ ಅಂತ ತೀರ್ಮಾನ ಪಡೆயாது ಅಪ್ಪನ ಮದುವೆದ ಯೋಗ ಬೋಳೊಂದು ನಿಗಲಿದ್ದಾರೆ ಆಗ ಆದಿ ತಿಂಗಳ ಮದುವೆದ ವಿಚಾರ ಬಂದು ಕೊಡ್ಕೋಬೇಡ ಅಪ್ಪೆ ಬಿಡಲು ಅವೇ ಪ್ರಕಾರವಾದ ಎಡ್ಡಂಜಿ ವರಣ ಕೈಟಿ ಮಾಂಗಲ್ಯ ವಿಶೇಷವಾಗಿ ತೋರಿಸದೆ 1000 ಜನದ ಕೈಟಿ ಅಕ್ಷತೆ ಕಾಲ್ಪಾಡ್ಲಂಚಿನಲ್ಲಿ ಇರ್ತಾರೆ ಅಪ್ಪನ ಅಪ್ಪೆ ಇಂಚ ಪಣ್ಣಲ್ ಅವೇ ರೀತಿ ಎಂಕಲ್ನ ಪಾಲ್ಗೆ ಕಣ ನೀರು ಬರಂದೆ ತೆಲಿಕೆಡೆ ಎಂಕಲ್ನ ಶುಭ ಕಾರ್ಯ ಅದಕ್ಕೆ ಕಾರಣ ಆರಿಕೊಡಿದಪ್ಪೆ ಅವೇ ರೀತಿ ಇಂಥ ದಿನಟು ಮುರಣಿ ಒಬ್ಬಂಟಿ ಕೊರ್ಪಂಚಿನ ಪಾಲ್ತಾನೆ ಇನ್ನಿತ 2 ಜನ ಸತಿಪತಿ ಕೊರ್ಪಂಚಿನ ಸೇವೆ ಆ ಸೇವೆ ನಾನು ಸ್ವೀಕಾರ ಮಾಡ್ತದೆ ಆ ಮಾಂಗಲ್ಯ ಮೌನದ ಕೊಟ್ಟು ಕರೆತ ಹೂ ಕಾರದ ಕಾರಂಗಿಲ್ಲ 100 ವರ್ಷ ಒಡೆಯಾಡು ಈಗಲೇ ಸುಖ ಕಡೆ ನೆಮ್ಮದಿ ಕಡೆ ಆರೋಗ್ಯದ ಕಡೆ ಅಂತಾರೆ ಮುಂದಿನ ಕರಡು ಸಂತಾನದ ಭಾಗ್ಯನ ಎಡ್ಡ ರೀತಿಯ ನಿನ್ನ ದಾಂಪತ್ಯ
ಆವಡ್ ವಿಶೇಷ ಬದ್ದೆ ವೈದ್ಯರ ಮುಖಾಂತರ ಆ ಶಿಶು ಪುಟ್ಟ ಶಿಶುಗೂ ಶಸ್ತ್ರಚಿಕಿತ್ಸೆ ಅವಡು ಅವನ ಮುಖ್ಯವಾಹಿನಿಂಚಿನ ಅಂಗಡಿ ಒಂದು ತೊಂದರೆ ಉಂಡು ಅವನ ಕತ್ತೇರಿ ಪಾಡನೆ ಉಬೇಂಗಿ ರೀತಿಯ ಅಸಾಧ್ಯ ಅನ್ಕೊಂಡ ಮಾಹಿತಿ ವೈದ್ಯರ ಮುಖಾಂತರ ಎರಡು ಮೂಜಿ ವೈದ್ಯರ ವಿಚಾರಣೆ ಆಗ್ತಿರ್ಬೋದು ಆ ಹೊತ್ತಿಗೂ 2 ವರ್ಷದ ಬಾಲೆ ಉವೇ ಕಾರಣಗಳ ಕತ್ತೇರಿ ಪಾಡ್ರ ಬಲ್ಲಿಂದ ಅಪ್ಪೆಡ ಪೀಟೋಡು ಬಂಡರೆ ಅವೇ ರೀತಿ ಇಂಥ ದಿನಟ್ಟು ಅಪ್ಪೆನ ಅನುಗ್ರಹಡೆ ಬಾಲೆನ ಚೇತರಿಕೆ ಹತ್ತಿ ಕತ್ತೇರಿ ಪಾಡಂದೇ ಎಂಕನೆ ಗುಣಮುಖ ಮತ್ತು ಕೋರ್ನಂಚಿನ ದೇವಿಯ ಅಪ್ಪಣ ಇಂಥ ದಿನಟ್ಟು ವಿಶೇಷವಾಗಿ ಆ ಬಾಲ್ಯದಲ್ಲಿ ಕೊಡು ಎಂಗಳಿಗೆ ತೆನಿಕೆ ಕೊಟ್ಟಂಚಿನ ದೇವಿಗೆ ಇಂಥ ದಿನಟ್ಟು ಪೂಸೀರೆ ಕೊಟ್ಟಂಚಿನ ವಿಚಾರ ಆ ಪೂಸೀರೆಯನ್ನು ಸಂಪೂರ್ಣವಾಗಿ ಸ್ವೀಕಾರ ಬಂತಂದು ಆ ಪೂಲು ಬಾಲ್ಯದ ಜೀವನಗಳ ಪರಿಮಳ ಬಂತು ನನಾತ್ ಈ ಬಾಲೆ ವಿದ್ಯೆ ಬುದ್ಧಿ ಆರೋಗ್ಯ ಆಯುಷ್ಯನೇ ಆ ದೇವಿ ಕೊರಡೆ ಅಪ್ಪನ ಪೆದ್ದನ ಅಪ್ಪೆ ಆ ರೀತಿ ಜೋಕುಲನ್ನು ರಕ್ಷಣೆ ಕೊಪ್ಪಲ್ಲ ಅವೇ ರೀತಿ ಆ ಬಾಲೆನ ಅಪ್ಪೆ ಆ ದೇವಿ ರಕ್ಷಣೆ ಕೊರಡೆ ನೀವು ಕೊಟ್ಟಂಚಿನ ಸೇವೆಯನ್ನು ಸಂತೋಷರು ಸ್ವೀಕಾರ 𝐅𝐸 ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ, ಅದರ ಜೊತೆಗೆ 𝐅𝐸 ಕ್ಷೇತ್ರದ ಐತಿಹ್ಯ ಮತ್ತು ಇಲ್ಲಿ ಭಕ್ತರ ಇಷ್ಟಾರ್ಥಗಳು ಈಡೇರಿದ ಬಗೆ, ಚಾಮುಂಡೇಶ್ವರಿಯ ಕಾರಣಿಕ ಎಲ್ಲದರ ಬಗ್ಗೆಯೂ ಕೂಡ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಹರೀಶ್ 𝐅𝐸 ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. 𝐅𝐸 ಐತಿಹ್ಯವನ್ನು ಹೇಳೋದಾದರೆ ಎಷ್ಟು ವರ್ಷಗಳ ಇತಿಹಾಸ ಮತ್ತು ಈಗ ಭಕ್ತರ ದೊಡ್ಡ ದಂಡು ಈ ಕಡೆ ಹರಿದು ಬರ್ತಾ ಇದೆ, ಏನು ಹೇಳ್ತೀರಿ? ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ 𝐅𝐸 ಪಂಡ ಮಾಂತ್ರಗಳ ಕೆಲವುದಾಗಲು ತೂದಿಪ್ಪಾರು, ಕೆಲವುದಾಗಲು ಇಂಚ ಮಾಹಿತಿ ಅನ್ನಕ್ಕೆ ಅಂದಿಪ್ಪಾರು. ದಯಪಂಡ ಈ ಕ್ಷೇತ್ರಕ್ಕೆ 80 ವರ್ಷದ ಇತಿಹಾಸ ಉಂಟು. 80 ವರ್ಷದ ಪಿರಕ್ ಈ ಪರಿಸರ ಬಲ್ಲಾಳ ರಾಜ್ಯರ್ನ ಭೂಮಿ ಆದಿತ್ಯನಾಗ ಒಂದು ಪೊರ್ತುಗರು ರಾಜ್ಯರ್ನ ಎಡ್ಡ ಪ್ರಾಮಾಣಿಕತೆದ ರಾಜ್ಯಾಡಳಿತ ಅನ್ನಾಗ ದೇವಿ ಆ ರಾಜ್ಯರಿಗೆ ಮನಸ್ಸೊತ್ತಿದ್ದು ಬತ್ತಂಚಿನ ಇತಿಹಾಸ ಅಷ್ಟಮಂಗಲದ ಚಿಂತನೆ ತೋಜಿದು. ತದನಂತರ ರಾಜ್ಯರ್ನ ಕಾಲ ನಶಿಸೊಂದು ಬಣ್ಣಗ ಈ ಸಾನ್ನಿಧ್ಯಲ ಪಾರಿ ಪಡೀಲ್ಬೋದು, ಪೂಜೆ ಪುರಸ್ಕಾರ ಉಂತದು ಪೋಂಡು. ಇನ್ನಿತ್ತ ದಿನಟ್ಟು 40 ವರ್ಷದ ಪಿರಕ್ ಈ ಕ್ಷೇತ್ರದ ಜೀರ್ಣೋದ್ಧಾರ ಆತು. ದಯಪಣ್ಣ ಆಣಿದ ದಿನೊಟ್ಲ ಈ ಮನೆತನದಾಗಲ ಆಯ್ಕೊಂಜಿ ಅಕ್ಕದಾರೆ ರಾತಿತ್ತೇರಿ ಅಕ್ಕದಾರೆ ಅನ್ನುವಾಗ ತದನಂತರ ರಾಜ್ಯರ್ನ ಕಾಲ ನಶಿಸೊಂದು ಬಣ್ಣಗ ಈ ಸಾನ್ನಿಧ್ಯ ಪಾರಿ ಪಡೀಲ್ಬೋದು. ತದನಂತರ 40 ವರ್ಷದ ಪಿರಕ್ ಈ ಜಾಗ ಜೀರ್ಣೋದ್ಧಾರ ಅಂಡು ಅಂಚನೆ ಪೂಜೆ ಪುರಸ್ಕಾರ ಡೈಲಿ ಒಂದು ಬತ್ತಂಡು. ಇತ್ಯಾದಿ ದಿನಟ್ಟು ಮಾಂತ್ರಿಗಳ ತನ್ನ ಅಪ್ಪೆನ ಕಾರ್ಣಿಕ ವಿಚಾರವಂಥದ್ದು ಸಾವಿರಾರು ಭಕ್ತರಿಗೆ ಇಂಥ ದಿನಟ್ಟು ಈ ಕ್ಷೇತ್ರ ಅಥವಾ ದೇವಿ ರಕ್ಷಣೆ ಕೊರೊಂದು ಉಲ್ಲಾಲು ಪಂಪ ವಿಚಾರ ನಿಗಲೆ ಮಾಂತ್ರಿಗಳ ಗೊತ್ತಿತ್ತು ನಂಚಿನ ವಿಚಾರ. ದಯಪಂಡ ಈ ಕ್ಷೇತ್ರ ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ಕೊರೊಂದುಂಡು, ಸಾಮಾಜಿಕ ಕ್ಷೇತ್ರಕ್ಕೂ ಪ್ರೋತ್ಸಾಹ ಕೊರೊಂದುಂಡು. ಅಂಚನೆ ಬತ್ತರಂಚಿನ ಭಕ್ತರಿಗೆ ಸಾವಿರಾರು ಜನಕ್ಕೂ ಅನ್ನದಾನ ಕೊರೊಂದುಂಟು. ಅಂಚನೆ ವರ್ಷಕ್ಕೆ ವಸ್ತ್ರದಾನ ಪಟ್ಟ ಒಂದುಂಟು. ಅಪ್ಪನ ಬೇತೆ ಬೇತೆ ದಾನಗೂ ಕೈ ಜೋಡಿಸೋದು ಈ ಕ್ಷೇತ್ರ ಅಂತಂದುಂಟು. ದಯಪಣ್ಣಗ ವಿಶೇಷವಾದ ಅಪ್ಪೆನ ಕ್ಷೇತ್ರ ನಮ್ಮ ಕಷ್ಟ ಪಣ್ಣಗ ಮೊದಲು ಇಲ್ಲಡು ಪನ್ಪಣ ಅಪ್ಪೆಡ ತಾಯಿಡ ಎತ್ತ ತಾಯಿಡ ಅವೇ ರೀತಿಯೇ ನಮ್ಮ ಕಷ್ಟ ಪಣ್ಣಗ ಆ ತಾಯಿಡ ಪಣ್ಣಗ ಇನ್ನು ಮುಟ್ಟಗಲ ಆ ತಾಯಿ ಹೂವೆಂಜಿ ರೀತಿದ ಮೋಸ ವಂಚನೆ ಮಂತ್ರಂಚಿನ ತಾಯಿ ಆಯ್ತು ಮಾಂತ್ರಗಳ ರಕ್ಷಣೆ ಕೊಡ್ತಾಳೆ. ದಯಪಣ್ಣಗ ಈತನಿಗೆ ಕೇಂದ್ರಿಪಾರು ಬಾಯಿ ಬರನಾಗಲೇ ಬಾಯಿ ಬತ್ತಂಡು, ಕಣ್ಣು ತೋಜನೆಯಲ್ಲಿ ಕಣ್ಣು ಕೊತ್ತಂಡು, ಜಲ ಇಜ್ಜನಲ್ಲಿ ಜಲ ಬತ್ತಂಡು, ಆರೋಗ್ಯದ ಸಮಸ್ಯೆಗೆ ವಿಶೇಷವಾದ ವೈದ್ಯರ ಮಿಗ್ತದೆ ಆ ಆಪೂಜಿ ಪಂಪಣಚಿದ ನಿರ್ಧಾರಗಳ ಆ ದೇವಿ ರಕ್ಷಣೆ ಕೊಡ್ತಾಳೆ. ಅಂಚನೆ ವಿಶೇಷವಾದ ಇಲ್ಲಿ ಜನ ಇಲ್ಲಿ ಬೇಲೆ ಜನಲ್ಲಿ ಬೇಲೆ ಬೇತೆ ಬೇತೆ ವಿಚಾರಡು ಆ ದೇವಿ ರಕ್ಷಣೆ ಕೊರದು ತಾಯಿ ಪಂಪಣಚಿದ ವಿಶೇಷವಾದ ರಕ್ಷಣೆ ಕೊರೊಂದಲ್ಲಿ. ಅಂಚನೆ ಈ ಕ್ಷೇತ್ರಡು ವರ್ಷಕ್ಕೆ 2 ಸರ್ತಿ ಜಾತ್ರೆ, ಒಂಜಿ ನವರಾತ್ರಿ ಕುಡಂಜಿ ಕುಂಭ ಸಂಕ್ರಮಣ. ನವರಾತ್ರಿದ ಒರ್ಂಬ ದಿನೊಟ್ಟು ಒರ್ಂಬ ಯಾಗೊಲ ಆತು ಬೇತೆ ಬೇತೆ ದೇವಿಗೆ ಯಾಗೊಲೆಯನ್ನು ಸಲ್ಲಿಕೆ ಹಾಕೊಂಡು ನವಮಿ ದಾನಿ ಲಾಸ್ಟ್ ದಾನಿ ನವಮಿ ದಾನಿ ಶ್ರೀ ದೇವಿಗೆ ಸಾವಿರಾರು ಭಕ್ತರನ್ನ ಸಮ್ಮುಖಡು ವಿಶೇಷವಾದ ಮೂಲ ಪೂಜೆ ಯಾಗಾದಿ ಆತು. ಇಂಥ ದಿನಟ್ಟು ನಮ್ಮ ಈ ಪರಿಸರಡು ಆಯುಧ ಪೂಜೆಗೆ ಬಹಳ ಪ್ರಾಮುಖ್ಯತೆ ಕೊರಂಚಿನ ಕ್ಷೇತ್ರ ಅಂದು. ಅಂಚನೆ ಸಾವಿರಾರು ಗಾಡ್ಲೆಗೆ ಆಣಿದ ದಿನಟು ಆಯುಧ ಪೂಜೆ ನಡಪುಂಡು. ಆಣಿದ ದಿನಟು ಚಿಕ್ಕ ಮಕ್ಕಳಿಂದ ಕಾಲೇಜೇ ಜೋಕ್ಲೆ ಮುಟ್ಟ ಪೆನ್ನು ಪುಸ್ತಕ ವಿತರಣೆ ಮಂತದ್ದು, ಪೊಣ್ಣುಲೆಗೆ ರವಕ್ಕೆ ಸೀರೆ ಬಳೆ ವಿತರಣೆ ಮಂತದ್ದು. ಆಣಿದ ದಿನಟು ಸಾವಿರಾರು ಜನಕ್ಕೂ ಅನ್ನ ಸಂತರ್ಪಣೆ ಮಂತೊಂದುಂಡು. ಅಂಚನೆ ಕುಡಂಜಿ ಜಾತ್ರೆ ಕುಂಭ ಸಂಕ್ರಮಣ ಎಂಗ್ಲೆ ಗೊತ್ತಿಪ್ಪು ಫೆಬ್ರವರಿ ಇಂದಿತ್ತೆ ನಾನು ಕೇವಲ 4 ದಿನ ಇಪ್ಪಣ. ಫೆಬ್ರವರಿ 12, 13, 14, 15 4 ದಿನದ ಜಾತ್ರೆ. ಅದಕ್ಕೆ ಸಾವಿರಾರು ಜನಕ್ಕಳು ಬೇತೆ ಬೇತೆ ಊರದ್ದು ಬರ್ತದೆ ದೇವಿನ ಈ ಪೂಜೆ ಯಾಗಾದಿಲೆಗೆ ಪಾಲು ಪಡೆಪೇರು. ಅಂಚನೆ ಒಂಜಿ ದಿನ 12 ತಾರೀಕು ದಾನಿ ವಿಶೇಷ ಬಗ್ಗೆ ಮೃತ್ಯುಂಜಯ ಯಾಗ, ಚಂಡಿಕಾ ಯಾಗ, ದುರ್ಗಾ ಯಾಗ, ಅಂಚನೆ ಸತ್ಯನಾರಾಯಣ ಪೂಜೆ, ಅಂಚನೆ ನಾಗದೇವರಿಗೆ
ನಾಗ ಆಶ್ಲೇಷ ಬಳ್ಳಿ ಅಂಚನೆ ವಿಶೇಷವಾದ ರಂಗಪೂಜೆ ಮಹಾಪೂಜೆ ಬೇತೆ ಬೇತೆ ಪೂಜೆಯಲ್ಲಿ ನಡಪುವ ಮಣದನಿ ಕುಂಭ ಸಂಕ್ರಮಣದನಿ ಫೆಬ್ರವರಿ 13 ಆಣಿದ ದಿನಟು ಶ್ರೀ ದೇವಿನ ಆರಿಕೋಡಿದ ಆ ಅಪ್ಪೆ ಚಾಮುಂಡೇಶ್ವರಿನ ಆ ವಾರ್ಷಿಕ ಉತ್ಸವ ನಡಪುಂಡು ಆಣಿದ ದಿನಟು ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಲಾಪ ಆ ವಿಶೇಷವಾದ ರಾಜ್ಯ ರಾಷ್ಟ್ರಮಟ್ಟದ ಭಜನಾ ಕಾರ್ಯಕ್ರಮ ಅಂಚನೆ ಭರತನಾಟ್ಯ ಅಂಚನೆ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುವ ಆಣಿದ ದಿನಟು ವಿಶೇಷವಾದ ಸತೀಶ್ ಪಟ್ಲ ಬಳಗಾಡ್ದು ಯಕ್ಷಗಾನ ಕಾರ್ಯಕ್ರಮಲ ಆಣಿದ ದಿನಟು ಉಂಡು ಶ್ರೀ ದೇವಿ ಮಹಾತ್ಮೆ ಪಂಪಣಚಿನ ಯಕ್ಷಗಾನ ಕೂಡ 13 ತಾರೀಕು ದಾನಿ ದೇವಿನ ಉತ್ಸವ 14 ತಾರೀಕು ದಾನಿ ನಮ್ಮ ಹೆಸರಾಂತ ಕಲಾವಿದರನ್ನ ತಂಡಾಡ್ದು ವಿಶೇಷವಾದ ಸುಂದರೈ ಮಂದಾರ ಬಳಗಾಡ್ದು ನಾಟಕ ಪ್ರದರ್ಶನ ಉಂಡು ವಿಶೇಷವಾದ ಮರುದಿನ 15ಗೆ ಈ ಕ್ಷೇತ್ರದ ಪರಿವಾರ ದೈವಲೆಗೆ ನೇಮೋತ್ಸವ ನಡತೊಂದುಂಡು ಪರಿವಾರ ಕ್ಷೇತ್ರದ ದೈವಲೆಗೆ ವಿಶೇಷವಾದ ನೇಮೋತ್ಸವ ನಡತೊಂದುಂಡು ಅಂಚನೆ ಇಂದು ಜಾತ್ರೆದ ಇತಿಹಾಸ ಅಂಚನೆ ಈ ವಿಶೇಷವಾದ ಸುದ್ದಿ ವಾಹಿನಿ ಚಂದ ತೂಪಣಂಚಿನ ವೀಕ್ಷಕರಿಗೆ ಮಾಂತ್ರಿಗಳ ಈ ಕ್ಷೇತ್ರದ ಪ್ರೀತಿದ ಆಹ್ವಾನ ಕೊರೊಂದಲ್ಲೇ ಅಂಚನೆ ನಿಗಲಿ ಮಾಂತ್ರಿಗಳ ಸ್ವಾಗತನ ಕೊರೊಂದಲ್ಲೇ ನಿಗಲಿ ಮಾಂತೆರ್ಲ ಶ್ರೀ ದೇವಿನ ಈ ಪೂಜೆ ಪುರಸ್ಕಾರ ಜಾತ್ರಾ ಮಹೋತ್ಸವ ನಿಗಲಿ ಬರೋಡು ಪನ್ನದು ಕ್ಷೇತ್ರದಲ್ಲೇ ಕಡೆ ಅನಕ್ಕೇನೊಂದಲ್ಲೇ ಐತೆ ಕ್ಷೇತ್ರದ ಸರ್ ಆರಾಧನೆ ಮಲ್ಪುಂಚಿತ್ ನಾವು ಒಂಜಿ ಚಾಮುಂಡೇಶ್ವರಿ ಉಲಾಯಿಡ್ ಅಂಚನೆ ಈ ಕ್ಷೇತ್ರದ ಆರಾಧ್ಯ ದೇವತೆ ದೇವಿ ಚಾಮುಂಡೇಶ್ವರಿ ಅಂಚನೆ ಈ ದೇವಿ ಚಾಮುಂಡೇಶ್ವರಿಗೆ 5 ಜನ ಈ ಕ್ಷೇತ್ರಕ್ಕೂ ರಕ್ಷಕನಾಗಲಿ ದಯಪಂಡ ನಿಗಲು ಕೇಂದಿಪ್ಪಾರು ಭಾರಿ ವಿರಳ ದಯಪಂಡ ಈ ಜಾಗಡೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ 4 ಜನ ಉಗ್ರ ರೂಪದ ಎನ್ನಿಸಿದ ದೂತನಗಳಿಂದ ರಕ್ಷಕ್ಕೆ ಅವಳು ಬಂದು ಮೂಲ ದೇವಿ ದೀವೊಂದಲ್ಲಿ ದಯಪಂಡ ಒಂಜಿ ವಿಶೇಷವಾದ ಗುಳಿಗ 2ನೇದಾತು ಮಂತ್ರ ಗುಳಿಗ 3ನೇದಾತು ಸನ್ಯಾಸಿ ಗುಳಿಗ 2 ವಿಶೇಷವಾದ 4ನೇದಾತು ಆರಿಕೋಡಿದ ಗುಳಿಗ ಅಪ್ಪ ನಮ್ಮ 4 ದಿಕ್ಕಲ್ಲ 4 ಜನ ದೂತನಗಳಿಂದ ಇರಿದು ಈ ಜಾಗಡೆ ವಿಶೇಷವಾದ ರಕ್ಷಣೆ ಕೊರ್ಪಂಚಿನ ವಿಶೇಷವಾದ ಆ ರಕ್ಷಕನಾಗಲಿ ಗುಳಿಗನಾಗಲಿ ಉಲಾಯಿಡ್ ಅಂಚನೆ ವಿಶೇಷವಾದ ಮೂಲ ಕಾರ್ಣಿಕದ ವಿಚಾರ ಬಂಡ ದೇವೇರು ಪುಟ್ಟದ ನಂಚಿನ ಈ ಜಾಗಡೆ ಉದ್ಭವತನ ಪ್ರಕೃತಿದೇ ಪಂಪಂಚಿನ ವಿಚಾರ ಬಂಡದು ಅಷ್ಟಮಂಗಲೋಡ ಕೆಳಗೆ ತೋಜಿದ್ದು ಬತ್ತಂದ್ರೆ ಪ್ರಕೃತಿ ಮಾತೆ ಪಂಡದು ನಾನೊಂಜಿ ಈ ಕ್ಷೇತ್ರ ಕುದಾರುಂಡು ಅಂಚನೆ ಪ್ರಕೃತಿ ಮಾತೆ ಬಂಡ ನಿಗಲು ಮಾಂತೆರ್ಲ ಭಕ್ತರು ಕಣ್ಣಾರೆ ತುಯ್ಯಾರು ಗರ್ಭಗುಡಿಟ್ಟು ಒಂಜಿ ವೃಕ್ಷನ ತುಯ್ಯಾರು ದಯಪಂಡ ವಿಶಾಲವೈನಿಂಚಿನ ವೃಕ್ಷ ಇಡೀ ಸಾನ್ನಿಧ್ಯಗೆ ಅವು ವಿಶೇಷವಾದ ಐನದ ನೆರೆಲು ತೋಜೊಂದುಂಡು ಆ ಮರಟ್ಟು ವಿಶೇಷವಾದ ಒಂಜೇ ಬುಡಟ್ಟು ಒರ್ಂಬ ಜಾತಿದ ಮರ ಉಂಡಾಯ್ತು ಒರ್ಂಬ ಜಾತಿದ ಒಂಜೇ ಬುಡಟ್ಟು ಮರನು ಅವು ದಯಬಂಡ ಈ ಜಾಗಡೆ ದೇವಿನ ಅವತಾರಗೂ ಹೋಲಿಕೆ ಆತಂಚಿನ ಮರ ಆ ಮರಟ್ಟು ಜೀವಂತವಾದ ನಾಗದೇವರನ ಸಾನ್ನಿಧ್ಯ ಉಂಡು ಅಂಚನೆ ವಿಶೇಷವಾದ ನಾಗಬಣ ಪಂಡದು ಎಂಕಲ ಪ್ರಕೃತಿಗೆ ಮೊದಲ ಪೂಜೆಯನ್ನು ಮಂತೊಂದಲ್ಲ ಇಡೀಗೆ ಬರ್ಪುನಕಲ್ ಎಂಚ ಈ ಟೋಕನ್ ದೇತೊನ್ನ ಸಿಸ್ಟಮ್ ಎಂಚ ಇತ್ತೆ 2-3 ದಿನ ಉಂತೋಡು ಒಂದು ಪನ್ಪನಲ್ಲಿ ಪೂರ ಒಂಜಿ ಪಿದಾಯ್ಡು ಉಂಡು ಅವು ಎಂಚ ಎಡ್ಡ ವಿಚಾರ ದಯಪಂಡ ಅಪಾಯಕ್ಕೆ ನೋಡೋದು ಮಾಂತ್ರಿಗಳೊಂದು ಆಶೆ ಇಪ್ಪುಂಡು ಆ ಆಶೆ ಇಪ್ಪನ ಕೆಲದಾಗಲಿ ಇಲ್ಲಲ್ಲಿ ಒರಿಯೋರಿ ಇಪ್ಪನಾಗ ಸಮಸ್ಯೆ ಅಪ್ಪನ ಅಪ್ಪನ ಚಿಂತ ನಿರ್ಧಾರ ದಯಮಂತದ ಮಾಂತ್ರ ಆಗಲಿ ನಾನು ವಿಶೇಷವಾದ ಆರಿಕೊಡಿದ ಭಕ್ತರಿಗೆ ಒಂಜಿ ವಿನಂತಿ ಮತ್ತೊಂದಲ್ಲೇ ಆರಿಕೊಡಿಡು 3 ದಿನ 4 ದಿನ ಉಂತಾಪನಂಚಿನ ವಿಚಾರ ಆಡಳಿತ ಮಂಡಳಿ ಕೊರ್ತುಜಿ ಅಥವಾ ದೇವಸ್ಥಾನಗಳು ಉಂತೊಡೊಂದು ಅನ್ವಿ ಇಂದು ಜನಕ್ಕುಲು ದಯಪಂಡ ಕೆಲವು ಅವಕಾಶಗೂ ಬೋಡ ಪಂಡದು 3-4 ದಿನ ದುಂಬು ಬರ್ತದೆ ಅವೇನು ತೂದು ಮಾಂತೆರ್ಲ ಉಂತಲೆ ಕಾರಣ ದಯಪಂಡ ಟೋಕನ್ ಆಣಿದ ಅಭಯಗ ಆಣಿದ ದಿನಟೆ ಕೊರ್ಪನ ದುಂಬು ಬತ್ತೆರ್ ಬಂದು ಕೊರಜಿ ಅವೇನು ಪಂಡದು ಅವಕಾಶಕ್ಕೂ ಬೋಡದಾಗಲಿ ದುಂಬು ಕಾತದು ಕೊಂದೊಳ್ಳೆ ಒಂಜಿ ವಿಚಾರ 2ನೇದ ವಿಚಾರ ನಿಗಲಿ ಗೊತ್ತಿಪ್ಪು ಆರಿಕೊಡಿಡು ಒವೆಂಜಿ ರೀತಿದ ವಿಶೇಷವಾದ ಲಂಚದ ವಿಚಾರ ಹೆಚ್ಚಿ ನಿಗಲಿ ಕೇಂದ್ರ 2,000-3,000 ಕೊರನ ಐಡೆಟ್ಟು ಪೊಗ್ಗೋಳಿಂದ ದಯಮಂತದ್ದು ಆರಿಕೊಡಿದ ಕ್ಷೇತ್ರಗೂ ಲಂಚದ ವಿಚಾರ ಸಂಬಂಧ ಇಜ್ಜಿ ದಯಪಂಡ ಅವನೈತೆ ಈತೆ ಇಡಿಯಾಗ ಟೋಕನ್ ಏರ್ ದೆಪ್ಪೇರು ಏರು ಕೇನುವೇರು ನಂಗೆ ಗೊತ್ತಾಪುಚಿ ದಯಪಂಡ ಕೆಲವುದಾಗಲಿ ದೆಪ್ಪೇರು ಬುಕ್ಕೋರಿಯಾಗ ಅವನು ವರ್ಗಾವಣೆ ಮನ್ಪೇರು ಆಯ್ಕೆ ಬಡದು ಏರ್ಲ ಆರಿಕೊಡಿದ ಟೋಕನ್ಗೆ ದುಡ್ಡು ಕೊರ್ರ ಪೋಪನ ಪಡ್ಚಿ ದುಡ್ಡು ಇಚ್ಚಿ ಕ್ಷೇತ್ರಗೂ ಐಕೆ ಸಂಬಂಧ ಇಜ್ಜಿ ದಯಪಂಡ ನಿಗಲಿತ ಪಿದಾಯ್ದಾಗಲಿ ವಾಹನದಾಗಲಿ ಅಥವಾ ಇತರ ಜನಕುಲೆಗೆ ನಿಗಲಿಗೆ ವಿಶೇಷವಾದ ದುಡ್ಡು ಕೊರ್ದು ಕ್ಷೇತ್ರಗೂ ಅಪವಾದ ಪಾಠ ಬಳಿ ದಯಮಂತದ್ದು ಕ್ಷೇತ್ರಗೂ ಐಟು ₹1 ಕ್ಷೇತ್ರಗೂ ಸಲ್ಲಿಕೆ ಇಚ್ಚಿ ಇದೆ ಪಂಡ ಕೆಲವು ಕಡೆ ಅಕ್ಲೆಗೆ ಆಪುಜಿಂದ ಬೇರೆ ಒಂಜಿ ವಿಚಾರ ಅಂಚನೆ ವಿಶೇಷವಾದ ನಿಗಲಿಗೆ ಅವ್ರ ಕೆಲವೊಂದು ಅವಕಾಶ ಉಂಟು ದಯಪಂಡ ಟೋಕನ್ ನಿಗಲೇ ಬತ್ತು ದೆಪ್ಪಲೆಂದ ಅನ್ಪಣ್ಣತ್ತು ನಿಗಲೆಗಿತೆ ಕೆಲವುದಾಗಲಿಗೆ ಸಾಲಿದ ಜೋಕ್ಲೆಗೆ ಅಥವಾ ಇಲ್ಲಲ್ಲಿ ಒರಿಯೋ ರೀತಿನಾಗಲಿಗೆ ಅಥವಾ ದತನ ಸಮಸ್ಯೆ ತಗಲಿ ಬಂಗ ಅಂಡಲ್ಲ ನಿಗ್ಗಲ ಪರವಾದ ನಿಗಲ ಇಲ್ಲದಾಗಲಿ ಬೇಳೆದಾಗಲಿಲ್ಲ ಹಾಕೊಂಡು ಅಥವಾ ನಿಗಲ ಜೋಸಿಗೆ ಅಂತನಾಗಲ್ಲ ಹಾಕೊಂಡು ಅಥವಾ ನಿಗಲ ಸಂಬಂಧಿಕರ್ಲ ಹಾಕೊಂಡು ಅಥವಾ ನಿಗಲ ಆತ್ಮೀಯರು ಬತ್ತನಲ್ಲ ದೆಪ್ಪರ ಹಾಕೊಂಡು ಟೋಕನ್ ನಿಗಲಿ ಏರು ಬತ್ತನಲ್ಲ ಕೋರ್ಕೊಂಡು ದಯಪಂಡ ವಿಶೇಷವಾದ ನಿಗಲ ಇಲ್ಲದ ಯಾರಲ್ಲ ಬೇಳೆದಾಗಲಿ ಬತ್ತದ ದೆತ್ತನಲ್ಲ ಹಾಕೊಂಡು ನಿಗಲ ಕೇನ್ನಾಣಿ ಅಭಯ ಆಣಿದ ಕೇನ್ನಾಣಿ ಆಣಿದ ದಿನಟು ಏರ್ಮಂತ ಆಗಲಿ ಕೇನರುಳೇರು ಆಗಲಿ ಬತ್ತದು ಸಹಕಾರ ಕೊರಲಿ ದಯಪಂಡ ಟೋಕನ್ ಏರ್ಲ ದೆಪ್ಪೋಲಿ ಆಯ್ಕೆ ಆಯನೇ ಇಲ್ಲದಾಗಲಿ ಯಜಮಾನ್ರೆ ದೆಪ್ಪೊಂದಲ್ಲಜ್ಜಿ ನಿಗಲ ಪರವಾದ ಏರು ಬತ್ತನಲ್ಲ ಆ ಟೋಕನ್ ಕೊರ್ಪ
ಬಹಳ ವಿಶೇಷವಾದಂತಹ ಒಂದು ಮಾತು. ಯಾಕೆಂತಂದರೆ 𝐅𝐸 ಟೋಕನಿಗೆ ಯಾವುದೇ ಹಣ ಇಲ್ಲ. 𝐅𝐸 ಟೋಕನ್ ಸಂಪೂರ್ಣ ಉಚಿತ. ನಿಮಗೆ ತಾಯಿಯ ಸೇವೆ ತಾಯಿಗೆ ಅರ್ಪಣೆ ಮಾಡಬೇಕು, ತಾಯಿ ಎದುರು ನೀವು ಏನಾದರೂ ಕೇಳಬೇಕು ಅಂತಿದ್ದಾಗ ಟೋಕನ್ ಪಡೆಯೋದು ಅನಿವಾರ್ಯ. ಆವತ್ತಿನ ಟೋಕನ್ ಅವತ್ತೇ ತೆಗೆದುಕೊಳ್ಳಬೇಕು. ಇಲ್ಲಿ ಒಂದು ಸಿಸ್ಟಮ್ ದೇವಾಲಯದಿಂದ ಮಾಡಿದ್ದಲ್ಲ, ಬದಲಾಗಿ ಇಲ್ಲಿ ಭಕ್ತರು ತಮ್ಮ ಅವಕಾಶ ಬೇಗ ಸಿಗಬೇಕು ಅನ್ನುವಂಥ ಕಾರಣಕ್ಕಾಗಿ ಬಹಳ ಹಿಂದೆಯೇ ಬಂದು ಇಲ್ಲಿ ಕುಳಿತುಕೊಳ್ಳುವಂಥದ್ದನ್ನು ಭಕ್ತರು ಮಾಡಿಕೊಂಡಂಥ ರೂಢಿ. ಇದು ದೇವಾಲಯದ ಆಡಳಿತ ಮಂಡಳಿಯ ರೂಢಿ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದರೆ, ಅದರ ಜೊತೆಗೆ ಕೆಲವೊಂದು ಅಪವಾದಗಳು ಅವರು ಹೇಳುವ ಹಾಗೆ ಟೋಕನಿಗೆ ಇಷ್ಟು ಸಾವಿರ ಅಂತಿದೆ ಅಂತ. ಇಲ್ಲ, ಅಂಥದ್ದು ಯಾವುದೇ ಅಪವಾದಗಳಿದ್ದರೂ ಕೂಡ ಅದು ಕ್ಷೇತ್ರಕ್ಕೆ ಸಂಬಂಧಿಸಿದ್ದಲ್ಲ. ನೀವು ಯಾರ ಹತ್ರ ಟೋಕನ್ ತೆಗೆಸಿಕೊಡ್ತೀರೋ ಅಥವಾ ತೆಗೆದುಕೊಡು ಅಂತ ಹೇಳ್ತೀರೋ ಅವರಿಗೂ ಮತ್ತು ನಿಮಗೂ ಇರುವಂತಹ ಸಂಬಂಧವೇ ಹೊರತು ಇದು ಕ್ಷೇತ್ರಕ್ಕೆ ಸಂಬಂಧ ಇಲ್ಲ ಅನ್ನುವಂಥದ್ದು ಅಲ್ವಾ? ಅದೇ ಯಾವುದೇ ರೀತಿಯಲ್ಲಿ ಟೋಕನ್ ವಿಚಾರದಲ್ಲಿ ಯಾವುದೇ ಲಂಚ ಕೊಟ್ಟು ಟೋಕನ್ ಕೊಡುವಂತಹ ಕ್ಷೇತ್ರ ಅಲ್ಲ ಇದು. ವಿಶೇಷವಾಗಿ ಟೋಕನ್ಗೆ ಯಾವುದೇ ಲಂಚ ಇಲ್ಲ, ಯಾವುದೇ ಹಣ ಇಲ್ಲ. ಟೋಕನ್ ಇಷ್ಟು ಚಿಕ್ಕ ಮಕ್ಕಳು ಬಂದರೆ ಕೂಡ ಟೋಕನ್ ಇಲ್ಲಿ ಕ್ಷೇತ್ರದಲ್ಲಿ ಕೊಡ್ತದೆ. ಇದು 𝐅𝐸 ಕ್ಷೇತ್ರದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಹರೀಶ್ 𝐅𝐸 ಅವರು ನಮ್ಮ ಜೊತೆಗೆ ಮಾತನಾಡಿರುವಂಥದ್ದು. ಇದಷ್ಟೇ ಅಲ್ಲ, ಭಕ್ತರು ಬಹಳ ವಿಶೇಷವಾಗಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಇಷ್ಟಾರ್ಥಗಳು ಈಡೇರಿದೆ. ನಾವಿಲ್ಲಿ ಬಂದ ನಂತರ ನಮ್ಮ ಉದ್ಯಮದ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಕಂಡಿದ್ದೇವೆ. ನಾವಿಲ್ಲಿ ಬಂದ ನಂತರ ನಮ್ಮ ಬದುಕಲ್ಲಿ ಬದಲಾವಣೆಗಳಾಗಿವೆ. ಎಲ್ಲದರ ಬಗ್ಗೆಯೂ ಕೂಡ ಭಕ್ತರು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡಿ. ಬಹಳಷ್ಟು ಜನರು ಉದ್ಯಮ ಕ್ಷೇತ್ರದಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ. ಬಹಳಷ್ಟು ಜನರು ಆರೋಗ್ಯದಲ್ಲಿ ಏಳಿಗೆಯನ್ನು ಕಂಡಿದ್ದಾರೆ. ವೈದ್ಯರೇ ನಮಗೆ ಆಗುವುದಿಲ್ಲ ಅಂತ ಕೈ ಚೆಲ್ಲಿದಂಥ ಅದೆಷ್ಟೋ ಕೇಸ್ಗಳು ಇಲ್ಲಿಗೆ ಬಂದು ತಾಯಿ ಹತ್ರ ಪ್ರಾರ್ಥನೆಯನ್ನು ಮಾಡಿದ ನಂತರ ಬದಲಾದಂತಹ ಸನ್ನಿವೇಶಗಳಿದ್ದಾವೆ. ಅಂಥವರು ತುಂಬ ಜನ ಬಂದು ಇಲ್ಲಿ ಹರಕೆಯನ್ನು ಕೊಟ್ಟಂಥ ನಿದರ್ಶನಗಳಿದ್ದಾವೆ. ಇವತ್ತು ಒಂದಷ್ಟು ಭಕ್ತರನ್ನು ಮಾತನಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಬಹಳ ವಿಶೇಷವಾಗಿ ಈಗ ಒಂದು ತಂಡ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನಮಸ್ತೆ ಸರ್, ತಾವೆಲ್ಲಿ ಅವರು? ನಾವು ಕಲ್ಲಡ್ಕ. ನಾವು ಒಂದು ವ್ಯವಹಾರದಲ್ಲಿ ಇದ್ವಿ. ಆ ವ್ಯವಹಾರ ಮಾಡುವಾಗ ನಮಗೆ ದೇವರಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡುವಾಗ ಆ ದೇವರು ನಮಗೆ ಒಳ್ಳೆಯ ರೀತಿಯಲ್ಲಿ ಯಶಸ್ಸು ಕೊಟ್ಟಿದ್ದಾರೆ. ಆ ಯಶಸ್ಸಿಯಲ್ಲಿ ನಾವು ಅವರಿಗೆ ಹರಕೆ ಹೊತ್ತಿದ್ದೆವು. ಆ ಹೊತ್ತಿದ್ದ ಹರಕೆಯನ್ನು ದೇವರು ನಮಗೆ ನೆರವೇರಿಸಿ ಕೊಟ್ಟಿದ್ದಾರೆ. ಅದನ್ನು ಇವತ್ತು ನಾವು ತಂದವರಿಗೆ ಅರ್ಪಿಸಿದ್ದೇವೆ. ನಾವು ಮಾಡ್ತಿರುವಂಥ ಉದ್ಯೋಗದಲ್ಲಿ ನಮಗೆ ಯಶಸ್ಸಿಯಾಗಿದೆ. ಆಗ ಅದಕ್ಕಿಂತ ಮೊದಲು ಬಂದ ತಾಯಿ ಹತ್ರ ಬೇಡಿದೆವು. ಆಗ ಬೇಡಿದಾಗೆ ನಮಗೆ ಯಶಸ್ಸು ಸಿಕ್ಕಿದೆ. ಅದಕ್ಕೆ ಇವತ್ತು ಅನ್ನದಾನಕ್ಕೆ ವಿಶಿಷ್ಟವಾಗಿ ಅಕ್ಕಿ ಮತ್ತು ಅನ್ನದಾನಕ್ಕೆ ಅಕ್ಕಿ ಕೊಟ್ಟಿದೆ. ಮತ್ತು ನಾಳ್ದು ದೇವಸ್ಥಾನ ಜಾತ್ರೆ ಉಂಟು, ಅದಕ್ಕೆ ದೇವರ ಅಲಂಕಾರಕ್ಕೆ ಸ್ವಲ್ಪ ಹಣ ಕೊಟ್ಟು ಸ್ವೀಕರಿಸಿದ್ದೀವಿ. ತಾಯಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಎಷ್ಟು ತಿಂಗಳಲ್ಲಿ ನಿಮಗೆ ಈ ಒಂದು ಏಳಿಗೆ ಆಗಿರೋದು? 4 ತಿಂಗಳಿಂದ ಮುಂದೆ ಆಗಿದೆ. ಈಗ ಹೇಗಿದೆ ಉದ್ಯಮ? ತೊಂದರೆ ಇಲ್ಲ ಖಂಡಿತ. ನಮಸ್ತೆ. ಎಲ್ಲಿಯವರು? ನಾನು ಮಂಗಳೂರು. ನನಗೆ ಈ ಕ್ಷೇತ್ರಕ್ಕೆ ಬಂದಾಗ ತುಂಬ ನನ್ನ ಯಾವುದೇ ವಿಷಯದಲ್ಲಿ ಒಳ್ಳೆಯ ಕಾರ್ಯದಲ್ಲಿ ತುಂಬ ಸಫಲತೆ ಸಿಕ್ಕಿದೆ. ನಾನು ಏನೇ ಕಷ್ಟವನ್ನು ಬೇಡಿದರೂ ಕೂಡ ನನಗೆ ಬೇಗನೆ ಒಂದು 6 ಮಂತ್ ಒಳಗಡೆ ಎಲ್ಲವೂ ಗೊತ್ತಾಗಿದೆ, ಪರಿಹಾರವೂ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಸೇವೆನೂ ಮಾಡ್ತಾ ಇರ್ತೀನಿ. ಇದು 1 ಸಲ 2 ಸಲ ಅಲ್ಲ, ನಾನೊಂದು 6th 5th ಟೈಮ್ಸ್ ಏನೋ ಬರೋದು ಇಲ್ಲಿಗೆ ಅಷ್ಟೇ. ಏನೆಲ್ಲ ಆಗಿದೆ? ನನಗೆ ಮಾನಸಿಕವಾಗಿ ನೆಮ್ಮದಿ ಇಲ್ಲದಾಗ ಮಾನಸಿಕವಾದ ನೆಮ್ಮದಿ ಸಿಕ್ಕಿದೆ. ಮತ್ತು ಯಾವುದೇ ನಾನು ಒಂಟಿತನ ಅಂತ ಫೀಲ್ ಆದಾಗ ನನಗೆ ಒಂದು ಜೊತೆಯಾಗಿ ಸಪೋರ್ಟ್ ಮಾಡುವವರಂಥ ಒಂದು ಪಾರ್ಟ್ನರು ಆ ಥರ ಒಳ್ಳೆಯದಾಗಿ ಸಿಕ್ಕಿದೆ ನನಗೆ. ಎಲ್ಲದಕ್ಕೂ ಬೇಡ್ಕೊಂಡಿದ್ದೀನಿ. ನನಗೆ 6 ಮಂತಲ್ಲಿ ಎಲ್ಲನೂ ಸಫಲತೆ ಸಿಕ್ಕಿದೆ. ಗೊತ್ತಿದ್ದವರ ಹತ್ರ ಗೊತ್ತಿದ್ದ ಕಾರಣ ಹೇಳಿದ ಕಾರಣ ಇಲ್ಲಿಯ ಬಗ್ಗೆ ಏನು ವಿಶೇಷ ಉಂಟು ಅಂತೇಳಿ ಗೊತ್ತಾದ ಮೇಲೆ ನಾನೀಗ ಮೊದಲನೇ ಸಲ ಬರ್ತಾ ಇದ್ದೇನೆ. ಮೊದಲನೇ ಸಲ ಬಂದು ಇಲ್ಲೊಂದು ಹರಕೆ ಕೊಟ್ಟಿದ್ದೇನೆ ತಾಯಿಗೆ ಸೀರೆ. ಅದರಲ್ಲಿ ನಾನು ನಂಬಿದ ರೀತಿಯಲ್ಲಿ ನನ್ನನ್ನು ತಾಯಿ ಕೈ ಹಿಡಿದುಕೊಂಡ್ರೆ ನನಗೆ ಅಷ್ಟೇ ಸಾಕು. ನೋಡು ಅದರ ಬಗ್ಗೆ ಏನಾಗ್ತದೆ ಅಂತೇಳಿ ನೋಡುವ ಅಂತೇಳಿ ಅಷ್ಟೇ. ಹಿಂದೆ ನಿಮಗೆ ತುಂಬ ಜನ ಹೇಳಿದ್ದಾರೆ ಕ್ಷೇತ್ರದ ಬಗ್ಗೆ. ಹಾಗೆ ಇಲ್ಲಿ ಬರಲಿಕ್ಕಾಗಲಿಲ್ಲ ನನಗೆ. ಈಗ ಕೈಗೂಡಿ ಬಂದಿದೆ. ಇನ್ನು ಬಂದಾಗಿ ನಾನು ಬೇಡಿದ ರೀತಿಯಲ್ಲಿ ತಾಯಿ ನನ್ನನ್ನು ಕೈ ಹಿಡಿದ್ರೆ ನಾನು ಯಾವತ್ತೂ ತಾಯಿಯ ಕೈಯನ್ನು ನಾನು ಬಿಡುವುದಿಲ್ಲ. ಹಾಗೆ ಪುತ್ತೂರಿಂದ. ಹೆಸರು ವೀಣಾ ಅಂತೇಳಿ. ನನ್ನ ಮಗಂದು ಸಹ ನನ್ನ ಮಗ. ಹಾಗೆ ಅವನ ಬಗ್ಗೆನೂ ಅವನ ವಿದ್ಯಾಭ್ಯಾಸದ ಬಗ್ಗೆನೂ ಕೇಳಿಕೊಂಡು ಹೋಗುವ ಹಾಗೆ ಅಂತೇಳಿ ಬಂದಿದ್ದೇವೆ. 𝐅𝐸 ಭಕ್ತರಾಗಿದ್ದೇವೆ ನಮ್ಮ ಕುಟುಂಬ. ನಾವು ಕಳೆದ 2 ವರ್ಷದ ಹಿಂದೆ ನಾವು ಇಲ್ಲಿಯೇ ಪ್ರಾರ್ಥನೆ ಮಾಡಿಕೊಂಡು ನಾವು ಗೃಹ ನಿರ್ಮಾಣಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಅದರ ಮೊದಲು ಬೇರೆ ಬೇರೆ ಕಾರ್ಯಕ್ರಮಗಳು ವಿಧಿವಿಧಾನಗಳು ಇಲ್ಲಿಯ ಪಾಲನೆಯಂತೆ ನಾವು ಮಾಡಿದ್ದೇವೆ. ಗೃಹ ನಿರ್ಮಾಣ 2 ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿ ನಮಗೆ ಅನೇಕ ತೊಂದರೆಗಳು ಬಂತು. ಮಾರ್ಗದ ವಿಷಯದಲ್ಲಿ ಬೇರೆ ಬೇರೆ ವಿಷಯದಲ್ಲಿ
ಈ ವರ್ಷ ಮೊನ್ನೆ 26ಕ್ಕೆ ಜನವರಿ 26ಕ್ಕೆ ನಾವು ಗೃಹ ನಿರ್ಮಾಣ ಮಾಡಿದ್ದೇವೆ. ಆ ಪ್ರಯುಕ್ತ ಇಲ್ಲಿಗೆ 𝐼𝐴 ಶ್ರೀ ಚಾಮುಂಡೇಶ್ವರಿಗೆ ಒಂದು ಅನ್ನದಾನ ಸೇವೆಯನ್ನು ನಾವು ಮಾಡಿದ್ದೇವೆ. ಹರಕೆ ಕಟ್ಟಿಕೊಂಡ ನಂತರ ಇಲ್ಲಿಗೆ ಹರಕೆ ಕಟ್ಟಿಕೊಂಡ ನಂತರ ಗೃಹ ನಿರ್ಮಾಣದ ವೇಗ ಹೇಗೆ ಪ್ರಾರಂಭವಾಗಿ ಭಾರಿ ಅತಿ ವೇಗವಾಗಿ ನಡೆಯಿತು ಮತ್ತು ಯಾವುದೇ ನ್ಯೂನತೆ ತೊಂದರೆಗಳು ನಮಗೆ ಬರಲಿಲ್ಲ. ಉತ್ತಮ ರೀತಿಯಲ್ಲಿ ಗೃಹ ನಿರ್ಮಾಣ ಆಯಿತು. ಅಲ್ಲಿ ಭಕ್ತರಿಗೆ ಬಂದಂಥ ನಮ್ಮ ಹಿತೈಷಿಗಳಿಗೆಲ್ಲ ನಾವು ಅನ್ನದಾನವನ್ನು ಕೊಟ್ಟೇವೆ. ಆ ನಂತರ ಇಲ್ಲಿ ಒಂದು ದೇವಿಯ ಸನ್ನಿಧಿಯಲ್ಲಿ ಬಂದಂಥ ಭಕ್ತರಿಗೆ ಅನ್ನದಾನ ಕೊಡಬೇಕಂತ ನಾವು ಇಟ್ಕೊಂಡಿದ್ದೆವು. ಆ ಪ್ರಕಾರ ಇವತ್ತು ಸೇವೆಯನ್ನು ನಾವು ಕೊಟ್ಟಿದ್ದೇವೆ. ಕೊರಗಪ್ಪಗೌಡ ಕೊಯ್ಲ ಏನು ಎನ್ನ ಇಲ್ಲಿ ಬತ್ತು ಸುಳ್ಳು ಅಡಿಪುನ ಬಟ್ ಏನು ಇಪ್ಪನ ಸ್ವಲ್ಪ ಗಲ್ಫ್ ಕುವೈಟ್ ಕಂಟ್ರಿ ಇಪ್ಪುನ. ಸೊ ಏನು ಯೂಟ್ಯೂಬ್ನಾಗ ಎನ್ನ ಫ್ರೆಂಡ್ ಇಲ್ಲ ವಿಜಯ್ ವಿಕ್ಕಿದ ಎನ್ನ ಜೂನಿಯರ್ ಅಂಚೆ ಆಯ್ ಚಾನಲ್ ಮಾಲ್ತೆ ಅಂಚೆ ತೂ ಒಂದಿಪ್ಪನಾಗ ಐಡಿ ನಿಂಚೆ ಬತ್ತಂಡು ಏನು ನಂಚೆ ಇಲ್ಲ ಹೆಂಗೆ ಪೊದ್ದುನಾಡು ಅಂತಾರೆ ಅವು ಪೊದ್ದುನಾಡ್ನಾಗ ಬತ್ತನ ಎರಡು ಮುಂಜೆ ಹೊರಕ್ಕೆ ಆಪುನ ಕ್ಲಾಸ್ ಆಪುನ ಲಾಸ್ಟ್ ಒಂಜಿಲ್ಲ ಅಂಚೆ ಅವ ಇತ್ತು ಕೆಲವು ಏನೋ ಬರೀ ಸರಿ ಅಂಚೆ ಪಣ ಇತ್ತು ಅಂಚೆ ಲಾಸ್ಟ್ ನಾನು ಅಂತ ಏನು ಕರ್ನ ಅಕ್ಟೋಬರ್ಗೆ ಇಡೇ ಬತ್ತೆ ಐಕನೆ ಬತ್ತು ಅಬ್ಬಾಯಿ ನೋಡಿ ಕೇಳ್ತು ಪೋಯ್ ಅಂಜಿ 5 ತಿಂಗಳದಲ್ಲೇ ಫೋನ್ ಸೆಟ್ ಆಪುಂಡೇದು ಅಂಚ 2 ತಿಂಗಳು ಏನತ್ತೆ ಸೆಟ್ ಆತು ನಿತ್ತೆ ತೆಲ್ಲ ತೆಲಂಜಿ ಅವೇ ಆದಿತ್ಯ ಬರ್ರ ಬಂತೇರು ಅಗಲ ಕಡೆ ದಾಲ್ ಹೊಂದದ್ದಿ ಇರ್ಬತ್ತು ತೂತು ಪೋಲೆ ಓಣು ದಾಲದ್ದಿ ಅಂಚೆ ಅಲ್ಪ ತೂಲೆ ಹೊಂಡು ಬಟ್ ಒಂಜಿ ಕ್ಲಿಯರ್ ಆವೋದು ಬತ್ತನೆ ಅಂಚೆ ಒಂಜಿ ನಂಬಿಕೆ ಉಂಟು ಆಪುಣದು ಅಂಚೆ ಬತ್ತಾನೆ ಇನ್ನು ಒಂಜಿ ಪೋಪನ ತುಂಬ ಇಡಂಜಿ ಭೇಟಿಗೆ ಹೋದ ಬರ್ಕ ಪೋಕಂದು ಬತ್ತಾನೆ ನೆಮ್ಮದಿಂಜಿ ಆಪುಣ ಅಂಚ ಏನ ಪುದ ರಂಜನ ಬಂತು ಸುಳ್ಳು ಆಡ್ತು ಕಾರಿಂಜಡ್ದು ಬತ್ತಾನೆ ಇಂಕ್ಲ ಪರಕೆ ಒಪ್ಪಿಸವ್ರು ಇತ್ತಂಡು ಒಂಜಿ ಇಂಕ್ಲಂಜಿ ಆರೋಗ್ಯ ಸಮಸ್ಯೆಗೆ ಪಂಡ ನಾವು ಅವು ಮಸ್ತ್ ಟೆನ್ಷನ್ ಇಪ್ಪುನಾಗ ಹಾಸ್ಪಿಟಲ್ ಇಪ್ಪುನಾಗ ಉಪಾಯಿಜ್ಜಂದೇ ಪಂಡೋಂತು ನಾವು ಅಂಚೆ ಅವು ಇಂಕ್ಲೆಗ್ ಸರಿ ಅಂಡು ನನ್ಪುನ ನಂಬಿಕೆ ಬತ್ತುಂಡು ಅಂಚೆನಿ ಅಪ್ಪೆಗೆ ಸೀರೆ ಒಪ್ಪಿಸವ್ರ ಬತ್ತ ಅಂಚನೆ ಬೇತೆ ಉದ್ದೇಶಡ್ಲ ಇಂಕ್ಲೆಗ್ ಮುಲ್ಪದ ಕಾರಣಿಕದ ಮಸ್ತ್ ಫಲ ಕೊರ್ತುಂಡು ಇಲ್ಲದ ಬೇಲೆ ಶುರು ಮಲ್ಪೊಡು ಸಂಕಲ್ಪ ಮಲ್ತ ಇಲ್ಲದ ಶುರು ಮಲ್ದ ಅವೇ ರೀತಿ ಬೋರ್ವೆಲ್ ನೀರ್ದ ಭಾರಿ ಸಮಸ್ಯೆ ಇತ್ತುಂಡು ಅಂಚೆ ಅಪ್ಪಾಗ ಎಂಕ್ಲು ಮುಲ್ಪದ ಎಣ್ಣಿದ ಮುಲ್ತ ಪ್ರಸಾದ ಪತ್ತಂಪೋದು ಬೋರ್ವೆಲ್ ದೆತ್ತ ನೀರು ತಿಕ್ಕೊಂಡು ಅವೇ ರೀತಿ ಮಗಲೇ ಒಂಜಿ ಉದ್ಯೋಗ ಆವಡೊಂದು ಸಂಕಲ್ಪ ಮಲ್ತಂತ ಅವೇ ರೀತಿ ನಮ್ಕಂಬ ಆಸಾದು ಉದ್ಯೋಗ ಎಲ್ಲ ತಿಕ್ಕೊಂಡು ಎಲ್ಲಿ ಮಟ್ಟಡು ಅಂತೂ ಇತ್ತವೆ ಆರೋಗ್ಯ ದೃಷ್ಟಿ ಇಡಿತ್ತು ಅಂಚಂದು 4 ಸತಿ ಬರೋದಿಲ್ಲ ಚೇತರಿಕೆ ಆತಂದು ಅಂಚ ತೊಂದರೆಲ್ಲ ಬರಂದು ಅನ್ಪುನ ವಿಶ್ವಾಸ ಇಂಕ್ಲೆಗ್ ಅವೆ ನಂಬು ನಕ್ಲೇನು ಅಪ್ಪೆ ಚಾಮುಂಡೇಶ್ವರಿ ಕೈ ಬುಡು ಪೂಜೆರು ಅನ್ಪುನ ಕಾರಣಿಕದ ಸತ್ಯ ಕ್ಷೇತ್ರ ಒಂದು ಅಂಚ ಇಂಕ್ಲು ಸದಾ ಕಾಲ ಇಡೆಗೆ ಬರಂದಿಪ್ಪ ಅನ್ಪುನ ವಿಶ್ವಾಸ ಇಂಕ್ಲೆಗ್ ಇಂಕ್ಲು ಎನ್ನ ಪುದರ್ ಶಶಿಕಲಾ ಅಂದ ನಾವು ಹಿರೇಬೆನ್ನಡಿ ಉಪ್ಪಿನಂಗಡಿ ನಮಗೆ ನೀರಿನ ಸಮಸ್ಯೆ ಇದ್ದ ಕಾರಣ 𝐼𝐴 ಚಾಮುಂಡೇಶ್ವರಿಗೆ ಒಂದು ಹರಕೆ ಹೇಳಿದೆ. ಆದ ಕಾರಣ ನಮಗೆ ಒಳ್ಳೆಯ ನೀರು ಸಿಗಿದ ಕಾರಣ ನಾವು ತುಂಬ ಖುಷಿಯಲ್ಲಿದ್ದೀವಿ. ಧನ್ಯ ಜಗದೀಶ್ ನಡ್ಕ ಭವಿತ್ ಎಲ್ಲಿ ಪೆರ್ನೆ ಪುತ್ತೂರು ಏನಾಗಿತ್ತು ಇಲ್ಲಿ ಬಂದು ಬೇಡಿದ ನಂತರ ಏನಾಯಿತು? ಎಲ್ಲ ಸರಿಯಾಗಿದೆ ದೇವರ ಕಡೆಗೆ. ಏನಾಗಿತ್ತು ಪ್ರಾಬ್ಲಮ್ ಅದು ನರದ್ದು ಸ್ವಲ್ಪ ದೋಷ ಇತ್ತು ನಾಗ ಅದೆಲ್ಲ ಈಗ ಸರಿಯಾಗಿದೆ ಇಲ್ಲಿ ಬಂದ ನಂತರ. ಅಮ್ಮ ಎಂಚಿನಾದಿತ್ತು ಆಗ ಒಂಚೂರು ಆರೋಗ್ಯದ ಬಗ್ಗೆ ಒಂದಿತ್ತಂಡೆ ಅವು ನಾಗದೋಷನ ಪಂಡು ಮಿಲ್ತವೆಂಕ್ಲೆ ಹಬ್ಬ ತೋಜೆಯರು ಆ ಹಬ್ಬ ನಂಬುದು ಐಕ ಬೋಡನ 12 ದಿನ ಪ್ರಸಾದ ತಿತ್ತೊಂದು ಐದಕ್ಕೆ ಬಾಲ ಹುಷಾರಾದ ಬತ್ತೆಂದು 𝐼𝐴 ಅಪ್ಪೆಗೆ ನರ ಎಲ್ಲ ಒಂಜಿ ಬಟ್ಟೆ ಸೀರೆಲ್ಲ ಕೊರ್ಪಂದು ಬಂದು ಅವೆಂಕ್ಲೆ ಫಲ ತಿಕ್ಕಲು ಮಿಸ್ಸಸ್ ನಂಜಿ ಜೋಕ್ಲ ದಿಜ್ಜಂಡು ಐತ ವಿಚಾರಕ್ಕೆ ಏನರ ಬತ್ತೆ ಎಡ್ದುಕ ಬತ್ತ ಇನ್ನು ಅಬಾಯಡ್ ಅದು ಹೆಂಗೊಂಜಿ 3 ವರ್ಷ ಆಯ್ಕೆ ಒಂಜಿ ಬಾಲ್ಯಾಂಡ್ ಎಡ್ದುಕ ಮುರಣಿ ಏನೊಂಜಿ ಮಸ್ತ್ ಬೇನೆದ ವಿಚಾರ ಉಂಡ ಹೆಂಗೊಂಜಿ ಮುರಣಿ ಅಪೆಂಡಿಕ್ಸ್ ಇತ್ತಂಡು ಅಪೆಂಡಿಕ್ಸ್ ಓಪನ್ ಓಪನ್ ಆದನಾಗ ಏನ ಇಟ್ಟು ಬದುಕುಜಿಂದೆ ಆತನು ಆನಿ ಇಲ್ಲಲ್ದು ಅಡೆ ಹಾಸ್ಪಿಟ್ಲ್ ಪೋಯಿನಟ್ಟು ಏತು ಬುಲ್ತದೆ ಎಂಕೆ ಗೊತ್ತಜಿ ಆಂಡ ಡಾಕ್ಟ್ರೆಲ್ಲ ಬಂಡೇರು ಒಂದಿಟ್ಟು ಒರಿಪ್ಪುನ ಮಸ್ತ್ ಕಮ್ಮಿ ಆಂಡ ಇರು ಒರಿದಾರ ಪಂಡಾಗ ಏನು ಅಪ್ಪೆ ಒರಿಪ್ಪ ನಾನು ಒಂಜಿ ನಂಬಿಕೆ ಮಸ್ತ್ ಖುಷಿ ಅಂಡು ಏನು ಪ್ರಾಣನಿ ಎನ್ನ ಅಪ್ಪೆ ಒರಿಪ್ಪದು ಕೊರ್ತೀರಾನಿ ಎನ್ನ ಮೂಲೆ ಬೆಲಾಳ್ಡೆ ಯಾ ಮೂಲೆ ಕ್ಷೇತ್ರ ಸೇವೆ ಮಂತಂದಿಪ್ಪನ ಆಂಡ ಯಾನು ಈತ ಸಾಧಾರಣ ಒಂಜಿ ಆಜಿ 7 ವರ್ಷ ಅಂಡು ಇಡಿ ಬರ್ತದೆ 7 ವರ್ಷ ಸೇವೆ ಮಲ್ತನೇಕ ಮುರಾಣಿ ಪೋಪುನ ಪ್ರಾಣನೇ ನಾನು ಒರಿಪದು ಬರ್ತೀರ ಅಪ್ಪೆ ಅವನಿಂಗೆ ಮಸ್ತ್ ಖುಷಿತ್ತ ವಿಚಾರ ಯಾನು ಓಲ್ಲಪ್ಪದು ಪಂಡ್ರ ಖುಷಿ ಪಡಿಪ ಇದ ಬಗ್ಗೆ. Chetna's Beauty Lounge,
ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.